ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಟದ ಮೈದಾನಗಳಿರುವುದು ಸಾಮಾನ್ಯ. ಆದರೆ ಜಿಲ್ಲೆಯ ಪುತ್ತೂರು ತಾಲೂಕಿನ ಈ ಗ್ರಾಮೀಣ ಶಾಲೆಯಲ್ಲಿ ಮಲ್ಟಿ ಸೀಸನಲ್ ಆಟದ ಕ್ರೀಡಾಂಗಣವಿದೆ. ರಾಜ್ಯದ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಕ್ರೀಡಾಂಗಣವಿಲ್ಲ. ಮಳೆಗಾಲದಲ್ಲಿ ಈ ಕ್ರೀಡಾಂಗಣದಲ್ಲಿ ಮಳೆ ನೀರು ಬಿದ್ದರೂ ಕೆಲವೇ ನಿಮಿಷಗಳಲ್ಲಿ ನೀರು ಇಂಗುವಂತಹ ವ್ಯವಸ್ಥೆ ಈ ಕ್ರೀಡಾಂಗಣದಲ್ಲಿದೆ. ಎಲ್ಲಿ ಅಂತೀರಾ? ಬನ್ನಿ ಈ ವರದಿ ನೋಡಿ. ಪುತ್ತೂರು ತಾಲೂಕಿನ ಹಿರೇಬಂಡಾಡಿಯ ಸರ್ಕಾರಿ ಪ್ರೌಢಶಾಲೆಯಲ್ಲೊಂದು ವಿಶೇಷ ಕ್ರೀಡಾಂಗಣವಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ಥಳೀಯ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಸುಮಾರು 21 ಲಕ್ಷ ರೂಪಾಯಿಗಳನ್ನು ವ್ಯಯಿಸಿ ಈ ಕ್ರೀಡಾಂಗಣವನ್ನ ನಿರ್ಮಿಸಿದೆ. ಹೌದು, ಕೇವಲ ಕ್ರೀಡಾಂಗಣ ಮಾಡಿದರೆ ಸಾಲದು, ಅದು ಸರ್ವ ಋತುವಿನಲ್ಲೂ ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಬೇಕು ಎನ್ನುವ ದೃಷ್ಟಿಯಿಂದ ಮೈದಾನದಲ್ಲಿ ನೀರು ತಕ್ಷಣಕ್ಕೆ ಇಂಗುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. 100 ಮತ್ತು 200 ಮೀಟರ್ ಓಟದ ಟ್ರ್ಯಾಕ್ ಕೂಡ ನಿರ್ಮಿಸಲಾಗಿದೆ. ಅಲ್ಲದೆ ಮೈದಾನದ ಸುತ್ತ ಒಳಚರಂಡಿ ವ್ಯವಸ್ಥೆಯನ್ನೂ ಮಾಡಲಾಗಿದ್ದು, ಎಷ್ಟೇ ಜೋರು ಮಳೆ ಬಂದರೂ ಈ ಮೈದಾನದಲ್ಲಿ ನೀರು ತುಂಬಿದರೂ ಕೇವಲ ಕೆಲವೇ ನಿಮಿಷಗಳಲ್ಲಿ ಈ ಮೈದಾನದ ನೀರೆಲ್ಲ ಇಂಗುವ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಈ ಗ್ರೌಂಡ್ ಸುಮಾರು 21 ಲಕ್ಷ ವೆಚ್ಚದಲ್ಲಿ ಉದ್ಯೋಗ ಖಾತರಿ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಇದರ ಕೆಲಸ ಪಂಚಾಯತ್ ವತಿಯಿಂದ, ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ವತಿಯಿಂದ ನೆರವೇರಿದೆ. ಇದರ ವಿಶೇಷ ಏನಂದರೆ, ಮಳೆಗಾಲದಲ್ಲಿ ಕೂಡ ಇದರಲ್ಲಿ ಗ್ರೌಂಡಲ್ಲಿ ನೀರು ನಿಲ್ಲೋದಿಲ್ಲ, ಎಲ್ಲ ಬಸಿದು ಹೋಗ್ತದೆ. ಮಳೆಗಾಲದಲ್ಲಿ ಕೂಡ ಮಲ್ಟಿ ಸೀಸನ್ ಟ್ರ್ಯಾಕ್ ಇದೆ ಇಲ್ಲಿ. ನಮ್ಮ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ತಾಲೂಕು ಮಟ್ಟದ ಒಂದು ಕ್ರೀಡಾಕೂಟ ಇಲ್ಲಿ ನಡೆಯುತ್ತೆ. ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟ ಇಲ್ಲಿ ನೆರವೇರಿದೆ. ನಮ್ಮ ಗ್ರಾಮೀಣ ಪರಿಸರದಲ್ಲಿ ಇಂಥ ಒಂದು ಕ್ರೀಡಾಂಗಣ ಬಹಳ ವಿಶೇಷತೆಯಿಂದ ಕೂಡಿದ್ದಾಗಿದೆ. ನೀರು ನಿಲ್ಲದಂತೆ ಅಂದರೆ ಮಧ್ಯದಲ್ಲಿ ಆ ಟ್ರ್ಯಾಕ್ನ ಸುತ್ತಲೂ ಒಂದು ನೀರು ಬಸಿದು ಹೋಗುವಂಥ ಒಂದು ಕಾಲುವೆಯ ರೀತಿ ಅಂಡರ್ಗ್ರೌಂಡ್ ನಿರ್ಮಾಣ ಮಾಡಿದ್ದಾರೆ. ಶಾಲಾ ಮಕ್ಕಳ ಕ್ರೀಡೆಗೆ ಮಾತ್ರವಲ್ಲದೆ ಅಂತರ್ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಇಲ್ಲಿ ಇದೀಗ ಆಯೋಜಿಸಲಾಗುತ್ತಿದೆ. ಮಳೆಗಾಲದ ಸಂದರ್ಭದಲ್ಲಿ ಮಳೆ ಬಿಟ್ಟರೂ ಆಟದ ಮೈದಾನದಲ್ಲಿ ನೀರು ನಿಲ್ಲುವ ಕಾರಣಕ್ಕಾಗಿ ಮಕ್ಕಳು ಆಟ ಆಡುವುದರಿಂದ ವಂಚಿತರಾಗುವುದು ಹೆಚ್ಚು. ಆದರೆ ಈ ಶಾಲೆಯ ಮಕ್ಕಳಿಗೆ ಮಳೆ ಬಿಟ್ಟ ಸಮಯದಲ್ಲಿ ಮೈದಾನದಲ್ಲಿ ಆಟವಾಡುವ ಅವಕಾಶವಿದೆ. ಸರ್ಕಾರಿ ಶಾಲೆ ಮಾತ್ರವಲ್ಲ, ಖಾಸಗಿ ಶಾಲೆಗಳಲ್ಲೂ ಇಂತಹ ಆಟದ ಮೈದಾನ ಇರೋದು ವಿರಳವಾಗಿದ್ದು, ಹಿರೇಬಂಡಾಡಿಯಂತಹ ಗ್ರಾಮೀಣ ಭಾಗದ ಈ ಶಾಲೆ ಈ ರೀತಿಯ ವ್ಯವಸ್ಥೆಯನ್ನು ಹೊಂದಿರುವುದು ಶಾಲಾ ಮಕ್ಕಳಿಗೆ ಖುಷಿಯನ್ನ ತಂದುಕೊಟ್ಟಿದೆ. ನಮಗೆ ಮುಂಚೆ ಎಲ್ಲ ಮಳೆಗಾಲದಲ್ಲಿ ಆಟ ಆಡಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು. ಈಗ ಗ್ರೌಂಡ್ ಆದ ಕಾರಣ ಸಮತಟ್ಟಾದ ಜಾಗದಲ್ಲಿ ಆಟ ಆಡಲಿಕ್ಕೆ ಆಗ್ತದೆ. ಮುಂಚೆ ನೀರೆಲ್ಲ ನಿಂತಿತ್ತು, ಈಗ ಒಳಚರಂಡಿ ಎಲ್ಲ ವ್ಯವಸ್ಥೆಯಾಗಿ ಮತ್ತೆ ಓಡುವ ಟ್ರ್ಯಾಕ್ ಎಲ್ಲ ಇದೆ. ನಮ್ಮ ಸಹಪಾಠಿಗಳು ಹಾಗೂ ನಾನು ಅವರ ಜೊತೆ ಗ್ರೌಂಡಲ್ಲೆಲ್ಲ ಓಡ್ತೇನೆ. ಮತ್ತು ಸ್ಪೋರ್ಟ್ ಎಲ್ಲ ಆಗ್ತಿದ್ದು ಇನ್ನೂ ಒಳ್ಳೆಯದಾಗ್ತಿತ್ತು ಅಂತ ಅನಿಸ್ತು. ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಾಣಗೊಂಡಿರುವ ಈ ಆಟದ ಮೈದಾನವನ್ನು ತಮ್ಮಲ್ಲಿಯೂ ನಿರ್ಮಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಶಾಲೆಗಳ ಉಸ್ತುವಾರಿಗಳು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಮಳೆ ಬಂದರೂ ವಿದ್ಯಾರ್ಥಿಗಳು ಇಲ್ಲಿ ಫುಲ್ ಖುಷ್. ಶರತ್ ಪುತ್ತೂರು, ನಮ್ಮ ಕುಡ್ಲ ನ್ಯೂಸ್ 24x7 ಪುತ್ತೂರು.